ತಹಶೀಲ್ದಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ನೀಡುವುದಿಲ್ಲ. ಅಂತಹ ವಿಚಾರಗಳು ಕಂಡುಬಂದಲ್ಲಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಪುತ್ತೂರು ಸಹಾಯಕ ಆಯುಕ್ತ ಗಿರೀಶ್ ನಂದನ್ ಎಚ್ಚರಿಕೆಯನ್ನ ನೀಡಿದರು. ಅವರು ಕಡಬ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದರು. ಕಡಬ ತಾಲೂಕು ಕಚೇರಿಯ ಟೇಬಲ್ನಲ್ಲಿ ಮಧ್ಯವರ್ತಿಯೊಬ್ಬರು ಕುಳಿತು ದರ್ಬಾರ್ ನಡೆಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಾಗುತ್ತಿದೆ. ಪ್ರತಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಸಾರ್ವಜನಿಕರು ಯಾರು ಕೂಡ ಅವರ ಕೆಲಸಕ್ಕೆ ಸರ್ಕಾರಿ ಕಚೇರಿಗೆ ಬರಬಹುದು. ಅವರು ಸಹಾಯಕ್ಕೆ ಬೇರೊಬ್ಬರನ್ನ ಕರೆದುಕೊಂಡು ಬರಬಹುದು. ಆದರೆ ಸಾರ್ವಜನಿಕರನ್ನ ತಪ್ಪು ಮಾಹಿತಿ ನೀಡಿ ಹಣ ಸುಲಿಗೆ ಮಾಡುವ ಕೆಲಸ ಮಾಡಿದ್ರೆ ಅದು ಅನ್ಯಾಯವಾಗುತ್ತದೆ. ಇಂತಹ ಮಧ್ಯವರ್ತಿಗಳ ಬಗ್ಗೆ ಮೃದು ಧೋರಣೆ ಬೇಡ ಎಂದು ಹೇಳಿದರು. ನಮಸ್ಕಾರ. ಇವತ್ತು ನಾನು ಕಡಬ ತಾಲೂಕು ಆಫೀಸ್ಗೆ ಭೇಟಿ ನೀಡಿದ್ದೇನೆ. ಮೊನ್ನೆ ಒಂದು ಪತ್ರಿಕೆ ವರದಿನಲ್ಲಿ ಇಲ್ಲಿ ಯಾರೋ ಅಪರಿಚಿತರು ಅಥವಾ ಯಾರೋ ಮಧ್ಯವರ್ತಿ ತಾಲೂಕು ಆಫೀಸಲ್ಲಿ ಕಾಣಿಸ್ಕೊಂಡಿದ್ರು ಅಂತ ನಮಗೆ ವರದಿ ಬಂದಿತ್ತು. ಈ ವಿಚಾರವಾಗಿ ನನ್ನ ಗಮನಕ್ಕೆ ಬಂದಿರುತ್ತೆ. ನಾನು ಅದಕ್ಕೋಸ್ಕರನೇ ತಾಲೂಕು ಆಫೀಸ್ ವಿಸಿಟ್ ಮಾಡಿ ನಮ್ಮೆಲ್ಲ ಸ್ಟಾಫ್ಗಳನ್ನ ಕರೆದು ಇನ್ಕ್ಲೂಡಿಂಗ್ ತಹಶೀಲ್ದಾರ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವರೆಲ್ಲರಿಗೂ ನಾನು ಎಚ್ಚರಿಕೆ ಮಾತು ಹೇಳಿರ್ತೇನೆ. ಯಾವುದೇ ಮಧ್ಯವರ್ತಿಗಳಿಗೆ ಯಾವುದೇ ಇಲ್ಲಿ ಅವಕಾಶ ಇಲ್ಲ. ನಾವು ಎಲ್ಲ ಜನರನ್ನ ಸಮಾನವಾಗಿ ಕಾಣ್ತೇವೆ. ಯಾವುದೇ ಜನತೆ ಬಂದು ಅವರವರ ಸಂಕಷ್ಟಗಳನ್ನ ಪೂರೈಸ್ಕೋಬೋದು. ಒಂದು ವೇಳೆ ಅವರಿಗೆ ಮಾಹಿತಿ ಕೊರತೆ ಇದ್ದಲ್ಲಿ ಅಥವಾ ತೊಂದರೆ ಇದ್ದಲ್ಲಿ ಅವ್ರ ಜೊತೆ ಬರ್ಬೋದು. ಬಟ್ ಅಂತ ಯಾವುದಾದ್ರು ಮಿಸ್ಗೈಡ್ ಮಾಡೋವಂಥವ್ರು ಇದ್ದರೆ ಅಥವಾ ತಾಲೂಕು ಆಫೀಸ್ ಬಗ್ಗೆ ಬೇರೆ ಬೇರೆ ವಿಚಾರ ಹೇಳಿ ಮಿಸ್ಯೂಸ್ ಮಾಡ್ಕೊಳ್ಳೋಂಥವ್ರು ಇದ್ದರೆ ಅವ್ರನ್ನ ಅವಾಯ್ಡ್ ಮಾಡ್ಬೋದು ಅಂತ ನಾನು ಜನತೆಯಲ್ಲಿ ಕೇಳ್ಕೊಳ್ತೇನೆ. ಮತ್ತು ಇನ್ನು ಮುಂದೆ ಯಾವುದೇ ಥರದ ಘಟನೆಗಳು ಆಗಬಾರ್ದು ಅಂತ ನಾನು ತಹಶೀಲ್ದಾರ್ ಅವ್ರಿಗೆ ಈಗಾಗಲೇ ವಾರ್ನಿಂಗ್ ಮಾಡಿದ್ದೇವೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ಕ್ರಮ ತಗೊಳ್ತೇವೆ. ಈ ಸಂದರ್ಭದಲ್ಲಿ ಕಡಬ ತಹಶೀಲ್ದಾರ್ ಅನಂತ್ ಶಂಕರ್ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.